ಕಡು ಬಡತನ, ವೈಯಕ್ತಿಕ ಬದುಕಿನ ನೋವನ್ನ ಮೆಟ್ಟಿ ನಿಂತು ತನ್ನ ಪ್ರಾಣವನ್ನು ಲೆಕ್ಕಿಸದೆ ನೀರಲ್ಲಿ ಮುಳುಗಿದ ಮಂದಿಯನ್ನ ರಕ್ಷಿಸಿದ ಹಾಗೂ 300ಕ್ಕೂ ಅಧಿಕ ಮೃತದೇಹಗಳನ್ನ ನೀರಿನ ಅಡಿಯಿಂದ ತೆಗೆದು ಮೋಕ್ಷದ ಹಾದಿ ತೋರಿಸಿದವರು ಮುಳುಗು ತಜ್ಞ ಈಶ್ವರ್ ಮಲ್ಪೆ. ಇದೀಗ ಅದೆಷ್ಟೋ ಜೀವಗಳನ್ನ ರಕ್ಷಿಸಿದ ಈಶ್ವರ್ ಮಲ್ಪೆ ದೊಡ್ಡ ಗಂಡಾಂತರದಿಂದ ಪಾರಾಗಿದ್ದಾರೆ. ಬಸ್ಸು ಹಾಗೂ ಬೈಕ್ ಡಿಕ್ಕಿ ಹೊಡೆದ್ರೂ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಬಚಾವಾಗಿದ್ದಾರೆ. ಉಡುಪಿಯ ಮಲ್ಪೆಯಲ್ಲಿ ಈ ರೋಚಕ ಅಪಘಾತ ನಡೆದಿದ್ದು, ಅಪಘಾತದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.